السلام عليكم ورحمة الله وبركاته. لبت أخونا أختنا كيرت ما نبي صلى الله عليه وسلم کا حدیث بس بڑے گنن امام مسلم روا کروا فا حدیث بس بڑے من صام رمضان ثم أتبعه ستا من شوال كان كصيام الدهر. حدیث کے معنی کی میہکو رمضان مہوگا رود حفافا دین ایا ویدیگن شوال مہوگے ہرود حفاف کم گونینما شوال مہوگے ہدوہگ رود حفاف کم گونینما ಏನ ಮುಳಿ ಅಹರುದುವ ರೋದ ಹಿಫಿಫದೆ ಎಂ ಅಳಗುಣ ಮೆಂ ಕುರಿಮತಿಗೆ ಮೆತಿ ವಾರ ರಣುಗೆ ಫುರ್ಸತೆ ಶವ್ವಾಲ್ ಮಹಸ್ ಅಳಗುಣ ಮೆಂ ಬಲಂವಿ ಹರೋದ ಹಿಫೇತೋ ಎಗ ಹಾಸಕೋ ಮಿಸಾಲಕ ಶವ್ವಾಲ್ ಮಹುಗೆ ಈದು ದಿವಸ ನಿಮಫಹುಗ ಇಲ್ಮರಿಂ ವಿದಾಳುವನಿ ದೆಂ ಶವ್ವಾಲ್ ಮಹುಗೆ ಕೊಮ್ಮೆ ದುವಹೆಗ್ಗೆ ಸೇನ ಬೇಣುಂಬಾ ಕಮುಗ ವಣಿನಮ ಹರೋದ ಹಿಫಂವಿಯ ಏರಂಗೆ ಸವಾಬ ಧರ್ಮದಿ ಬಿಗಿಂದಾನೆ ಅದು ಮೀಗೆ ಎಮ್ಮೆ ರಂಗಳು ಗೊತ್ತಕಿ ರಮದಾನ್ ಮಹುಗೆ ಫರುದು ರೋದೆಂ ಹುರಿ ಕಮುಗ ವಣಿನಮೆ ಫರುದು ರೋದ ಹಿಫಾ ನಿಮ್ಮಾಲುಮ ಫಹುಗ ದೆಂ ಶವ್ವಾಲ್ ಮಹುಗೆ ಹರೋದ ಹಿಫಂ ಏರಂಗೆ ಇನ್ಶಾಅಲ್ಲಾಹ್ ಇಲ್ಮರಿಂ ಮಿ ಕಮುಗ ಆಸವಾ ಖಿಲಾಫ್ ತಕು ಮೆಸ್ ಇನ್ಶಾಅಲ್ಲಾಹ್ ಸಲಾಮೆ ಬಿಗಿಂದಾನೆ ಏರಂಗೆ ಅಲ್ಲಾಹ್ ಇರಾದ ಕುರಬಿಯ ಹಮ ಎ ಅಜುರು ಮುಳಿ ಹರ್ದು ರೋದ ಹಿಫಂ ಅಜುರು ಫುರಿ ಹಮಗುತುಗ ದೆ ಬಿಗಿಂದಾನೆ